ಜೆಟ್ಟಿ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳೊಂದಿಗೆ ನದಿ ಉತ್ಸವವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ನಡೆಸಲು ಅನುಕೂಲಕರವಾಗುವಂತೆ ಮುಂದಿನ ಬಜೆಟ್ನಲ್ಲಿ ಅನುದಾನ ನೀಡಲು ಕ್ರಮ ವಹಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಮತ್ತು ರಾಜ್ಯ ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಕೂಳೂರು ಸೇತುವೆ ಸಮೀಪದ ಪಲ್ಗುಣಿ ನದಿ ಬಳಿ ಚಾಲನೆ ನೀಡಿ ಸಚಿವ ಯುಟಿ ಖಾದರ್ ಅವರು ಮಾತನಾಡಿದರು. ನದಿಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿಗೆ ಪೂರಕವಾಗಿ ನಡೆಸಲಾಗುವ ಈ ನದಿ ಉತ್ಸವ ಪ್ರಥಮ ಹೆಜ್ಜೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳು ಸ್ಥಳೀಯ ಆಡಳಿತದ ಜೊತೆ ಸೇರಿ ಇಂತಹ ಉತ್ಸವಗಳನ್ನು ನಡೆಸುವಲ್ಲಿ ಇದು ತರಬೇತಿಯ ಕಾರ್ಯಕ್ರಮವಾಗಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಇನ್ನಷ್ಟು ಪರಿಣಾಮಕಾರಿ ರೀತಿಯಲ್ಲಿ ಈ ಉತ್ಸವವನ್ನು ನಡೆಸಲು ಕ್ರಮ ವಹಿಸಲಾಗುವುದು ಎಂದರು. ಇದನ್ನು ಬಹುಶಃ ಜನಸಾಮಾನ್ಯರನ್ನ ಇಲ್ಲಿ ಬರೀ ನೋಡುವುದು ಮಾತ್ರ ಅಲ್ಲ, ಮಾತ್ರ ಬಹಳಷ್ಟು ಕಲಿಬೇಕು. ಸಂಘ ಸಂಸ್ಥೆ ಕಲಿತುಕೊಂಡು ಅವರವರ ಪ್ರದೇಶದಲ್ಲಿ ಈ ರೀತಿಯಲ್ಲಿ ಅದು ಸ್ಥಳ ಇದ್ದಲ್ಲಿ ಅಲ್ಲಿ ಕೂಡ ಅವರು ಸ್ಥಳೀಯ ನಮ್ಮ ಇಲಾಖೆ ಜೊತೆ ಸೇರಿಕೊಂಡು ತಮ್ಮ ನದಿ ಉತ್ಸವವನ್ನು ಪ್ರಾರಂಭ ಮಾಡೋದಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾಡಳಿತ ಮತ್ತು ಸರ್ಕಾರ ಅದಕ್ಕೆ ಸಹಕಾರ ಕೊಡುವಂಥ ಆಲೋಚನೆ ನಾವು ಮಾಡ್ತೇವೆ. ಬೋಟ್ ಹೌಸ್ಗೆ ಸಬ್ಸಿಡಿ ಸೇರಿದಂತೆ ಈ ಉತ್ಸವವನ್ನು ಶಾಶ್ವತವಾಗಿ ಮುಂದುವರಿಸಲು ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳಲಾಗುವುದೆಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು. ಶರಸಾಲ್ಯಾನ್ ವಿ4 ನ್ಯೂಸ್ 24/7 ಮಂಗಳೂರು.